ಅಪ್ಪು ನಿಮಗೆಲ್ಲ ಅಪ್ಪು ಇದ್ದರೆ ನನಗೆ ದೊಡ್ಡ ಮಗನ ಥರ ನಂಗೆ ಅಪ್ಪು. ಅವನ ಜೊತೆ ಚಿಕ್ಕ ವಯಸ್ಸಿಂದ ಓಡಾಡಿದ್ದೀನಿ ನಾನು. ನಾವು ಶಿವಣ್ಣ ಆಗಲಿ ನಾನು ಅಪ್ಪು ಎಲ್ಲ ಬಣ್ಣ ಹಚ್ಕೊಂಡೇ ಬಂದ್ವಿ, ಅಲ್ಲ ಅಪ್ಪಾಜಿನ ಫಾಲೋ ಮಾಡಿದ್ವಿ. ಆದರೆ ಅಮ್ಮನ ಯಾರೂ ಫಾಲೋ ಮಾಡಿರಲಿಲ್ಲ. ಆ್ಯಕ್ಚುಲಿ ನಮ್ಮ ಅಮ್ಮ ದೊಡ್ಡ ಶಕ್ತಿ. 98 ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದಾರೆ ಅಮ್ಮ. ಅದರಲ್ಲಿ 85% 100 ಡೇಸ್ ಹೋಗಿದೆ ಅಮ್ಮಂದು. ಇದನ್ನು ಯಾರೂ ನಾವು ಫಾಲೋ ಮಾಡಲಿಲ್ಲ. ಬಟ್ ಅಪ್ಪುಗೆ ಯಾಕೆ ಬಂತು ಅಂದರೆ 1975 ಅಪ್ಪು ಹುಟ್ಟಿದ್ದು. ನಮ್ಮ ಪೂರ್ಣಿಮಾ ಎಂಟರ್ಪ್ರೈಸಸ್ ವಜ್ರೇಶ್ವರಿ ಕಂಪೈನ್ಸ್ ಹುಟ್ಟಿದ ವರ್ಷ ಅದೇನೆ. ಆ ಟೈಮಲ್ಲಿ ಅಪ್ಪು ಅಮ್ಮ ಪ್ರೆಗ್ನೆಂಟ್ ಆಗಿದ್ದಾಗ ಅಪ್ಪು ಹೊಟ್ಟೆ ಒಳಗಿದ್ದಾಗಲೇ ಓಡಾಡ್ತಿದ್ದೆ. ಅಮ್ಮ ಫ್ಲೈಟಲ್ಲಿ ಓಡಾಡೋದು 3 ಸಲ ಓಡಾಡೋರು. ಎಲ್ಲರೂ ಫ್ಲೈಟ್ಲೇ ಹೆರಿಗೆ ಆಗಿಬಿಡುತ್ತೆ ಪಾರ್ವತಿಗೆ ಅಂತ ನಮ್ಮ ಅಪ್ಪಾಜಿ ಹೇಳೋರು. ಅಂಥ ಟೈಮಲ್ಲಿ ಅಪ್ಪು ಜೊತೆಗೆ ಇದ್ದು ಆವಾಗ ಮಯೂರ ಟೈಮಲ್ಲಿ ಹುಟ್ಟಿದ್ದು ಅಪ್ಪು. ಇವತ್ತು ನೋಡಿ ಅವರಿಗೆ ಬಂದ್ಬಿಡ್ತದು ಒಂದು ಪ್ರೊಡಕ್ಷನ್ ಮಾಡಿ ಹೊಸ ಪ್ರತಿಭೆಗಳನ್ನ ಮುಂದೆ ತರಬೇಕು ಅಂತ ಒಂದು ಆಸೆ ಬಂತು. ತುಂಬ ದೊಡ್ಡ ವಿಷಯ ಅಪ್ಪು, ನಂಗೆ ತುಂಬ ಖುಷಿ ಆಗುತ್ತೆ. ಯಾಕಂದರೆ ನಾವು ಯಾವಾಗಲೂ ಬರೀ ನಾವು ಬೆಳೆಯೋದನ್ನೇ ನೋಡ್ತಾ ಇರ್ತೀವಿ. ಅಂತಂದರೆ ನೀವು ಒಂದು ಮರವಾಗಿ ಬೇರೆಯವ್ರನ್ನ ಬೆಳೆಸೋಕೆ ನೋಡ್ತಾ ತುಂಬ ಖುಷಿ ಆಗುತ್ತೆ ನನಗೆ ಅದು. ಯಾಕಂದರೆ ಈ ಸಂಸ್ಥೆ ಬರೀ ನಾವು ಬೆಳೆಯೋಕೆ ಆಗಬಾರ್ದು, ಬೇರೆಯವ್ರನ್ನ ಬೆಳೆಸೋಕ್ಕೆ ಆಗಬೇಕು. ಅದು ವಜ್ರೇಶ್ವರಿ ಕಂಪೈನ್ಸ್ ಥರ ನೀವು ಸ್ಟಾರ್ಟ್ ಮಾಡಿದ PRK ಪ್ರೊಡಕ್ಷನ್ಸು. ಅದರಲ್ಲಿ ನಿಮ್ಮ ಅಮ್ಮನ ಹೆಸರಿದೆ, ಅಪ್ಪಾಜಿ ಹೆಸರಿದೆ, ನಿಮ್ಮ ಹೆಸರಿದೆ, ನನ್ನ ಹೆಸರಿದೆ, ಪುಟ್ಟಸ್ವಾಮಿ ಪುನೀತ್ ಶಿವಣ್ಣ ಅವ್ರ ಹೆಸರಿದೆ, ಎಲ್ಲರ ಹೆಸರಿದೆ. ಆಮೇಲೆ ತುಂಬ ಇನ್ನೊಂದು ವಿಷಯ ಏನಂದರೆ ಹೆಂಡತಿ ಗಂಡನ ಪ್ರೊಫೆಷನ್ ಜೊತೆಗೆ ಸೇರ್ಕೊಂಡ್ರೆ ಏನಾಗುತ್ತೆ ಅಂತ ನಮ್ಮ ಅಪ್ಪಾಜಿ ಅಮ್ಮನೇ ಕಾರಣ. ನೋಡಿ, ಅಮ್ಮ ಗಂಡ ಜೊತೆ ಸೇರ್ಕೊಂಡು ವಜ್ರೇಶ್ವರಿ ಕಂಪೈನ್ಸ್ ಮಾಡಿ ಒಂದು ಇತಿಹಾಸನೇ ಮಾಡಿಬಿಟ್ರು. ಇವತ್ತು ಅಶ್ವಿನಿ ಅವರು ಆ ದಾರಿలో ಬಂದಿದ್ದಾರೆ. ಇಟ್ಸ್ ಎ ಡಿಫ್ರೆಂಟ್ ಲೈಫ್. ಅಂದರೆ ನಮ್ಮ ಜೀವನ ಸರ್ಕಲ್ ಮತ್ತೆ ಜನ್ರೇಷನ್ ಫಾಲೋ ಆಗ್ತಾ ಇದೆ. ಆಮೇಲೆ ಅಪ್ಪುಗೆ ಯಾವಾಗಲೂ ಟೆಕ್ನಾಲಜಿ ಮೇಲೆ ತುಂಬ ಇಂಟ್ರೆಸ್ಟು. ಉದಾಹರಣೆಗೆ ನಮ್ಮ ಕಂಪ್ನಿಯಲ್ಲಿ ಮೊದಲನೇದಾಗಿ ನಾವು ಸ್ಟಡಿ ಕ್ಯಾಮು ಆಮೇಲೆ ಜಿಗ್ ತರಿಸಿದ ಅಪ್ಪುನೇ. ಅಪ್ಪು ಮಾತ್ರ ಯಾವಾಗ ಟೆಕ್ನಾಲಜಿ ಮುಂದಕ್ಕೆ ಬರಬೇಕು, ಪ್ಯಾರಲಲ್ ಸಿನಿಮಾ ಮಾಡಬೇಕಂತ ತುಂಬ ಆಸೆ. ನಿಮ್ಮಲ್ಲಿ ನಾನು ಒಂಥರ ಶಂಕರ್ನಾಗಿ ನೋಡ್ತೀನಿ ಅಪ್ಪು. ಅಂದರೆ ದೊಡ್ಡ ಮಾತು ಇರ್ಬೋದು, ಬಟ್ ನಿಮಗೆ ಎನರ್ಜಿ, ಇನ್ಸ್ಪಿರೇಷನ್, ಸಿನಿಮಾನ ಬೇರೆ ಥರ ಮಾಡಬೇಕು ಅಂತ. ನೋಡಿ, ಈಗ ನೀವೇ ದೊಡ್ಡ ಸ್ಟಾರ್. ಈಗ ಇಂಥ ಒಂದು ಟೈಮಲ್ಲಿ ನಾವೆಲ್ಲರೂ ಕಳೆದೋಗ್ಬಿಟ್ಟಿದ್ದೀವಿ. ಏನಕ್ಕೆ ಕಳೆದೋಗಿದ್ದೀವಿ ಅಂದರೆ ಸಿನಿಮಾ ಮಾಡ್ಬೇಕಾದ್ರೆ ನಂದು ಇದರಲ್ಲಿ ನೆಟ್ಟಲ್ಲಿ ನಂದು ಎಷ್ಟು ಹಿಟ್ಸ್ ಆಗಿದೆ, 1 ಲಕ್ಷ ಆಗಿದೆ, 1 ಕೋಟಿ, ಇದರಲ್ಲಿ ನಾವು ಓಡಾಡ್ತೀವಿ, ಎಲ್ಲ ರೇಸ್ ಮಾಡ್ತಾ ಇದ್ದೀವಿ. ಕಲೆಕ್ಷನ್ ಎಷ್ಟು, ಫಸ್ಟ್ ವೀಕ್ ಕಲೆಕ್ಷನ್ ಎಷ್ಟು, ಸೆಕೆಂಡ್ ವೀಕ್ ಕಲೆಕ್ಷನ್ ಎಷ್ಟು, ನಾನು ಮುಂದೆ ಇದ್ದೀನಿ, ನೀನು ಮುಂದೆ ಇದ್ದೀನಿ ಅಂತ. ಇದು ಒಂಥರ ಬೇಜಾರಾಗುತ್ತೆ ಇದು ನೋಡಿದ್ರೆ. ದಿನ ಬೆಳಗ್ಗೆ ಆದರೆ ನಾವು ಎಷ್ಟು ಹಿಟ್ಸ್ ಆಗಿದೆ, ನಂದು 1 ಕೋಟಿ ಆಗಿದೆ, ನಂದು 1.5 ಕೋಟಿ ಆಗಿದೆ ಅಂತ. ಇದು ನಿಜನಾ ಸುಳ್ಳ ಅಂತ ಅರ್ಥ ಮಾಡ್ಕೊಳ್ಳೋದೇ 1 ವರ್ಷ ಆಗೋಗುತ್ತೆ ನಮಗೆ. ಇಂಥ ಟೈಮಲ್ಲಿ ನೀವು ಒಂದು ಪ್ರೊಡಕ್ಷನ್ ಓಪನ್ ಮಾಡಿ ಹೊಸ ಪ್ರತಿಭೆಗಳನ್ನ ಗುರುತಿಸ್ತಿದ್ರಲ್ಲ, ಹ್ಯಾಟ್ಸ್ ಆಫ್ ಟು ಯು ಅಪ್ಪು. ಐ ಆಮ್ ವೆರಿ ಪ್ರೌಡ್ ಟು ಸೇ ಐ ಆಮ್ ಯುವರ್ ಬ್ರದರ್. ತುಂಬ ಖುಷಿ ಆಗುತ್ತೆ. ಇದು ಹೀಗೆ ಬೆಳೆಸ್ಕೊಂಡು ಹೋಗ್ಬೇಕು. 16 ಜನಕ್ಕೆ ಒಂದು ಜಾಗ ನೆರಳಾಗಿ ಇರಿ ನೀವು. ನಿಮ್ಮ ಜೊತೆ ನಿಮ್ಮ ವೈಫು ಇರ್ತಾರೆ, ನಾವು ಎಲ್ಲ ಸೇರ್ಕೋತೀವಿ. ಮುಂದೆ ಎಲ್ಲರೂ ಒಂದು ಚಾನ್ಸ್, ನನಗೊಂದು ಚಾನ್ಸ್ ಕೊಡಿ, ಆ್ಯಕ್ಟ್ ಮಾಡ್ತೀವಿ. ಆದರೆ ಒಂದು ಕಂಡೀಷನ್ ಅಪ್ಪು, ನನಗೆ ಪೇಮೆಂಟ್ ಕೊಡೋಂಗಿಲ್ಲ, ಪ್ರೀತಿ ಮಾತ್ರ ಕೊಡಬೇಕು. ಡನ್ ಅಪ್ಪು. ಗಾಡ್ ಬ್ಲೆಸ್ ಯು ಅಪ್ಪು.